ಬಂಟ್ವಾಳ ತಾಲೂಕು ಸರಪಾಡಿ ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ನಡೆಸಲ್ಪಡುತ್ತಿರುವ ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಯ 7ನೇ ವರ್ಷದ ಮೇಳದ ತಿರುಗಾಟದ ಕೊನೆಯ ದಿನದ ಪತನಾಚೆ ಪ್ರಯುಕ್ತ ಸೇವೆಯಾಟ ಹಾಗೂ ಮಾವಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಕಾರ್ಯಕ್ರಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀಧಾಮ ಮಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಆಶೀರ್ವಚನ ನೀಡಿದ ಅವರು, ಬಂಟ್ವಾಳ ವಿದ್ಯಾರ್ಥಿಗಳು ಭಕ್ತಿ ಭಾವದಿಂದ ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸಿಕೊಂಡಾಗ ಮನೋವಿಕಾರಗಳಿಗೆ ಒಳಗಾಗದಂತಿರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ದೇವರ ಮನೆಗೆ ಗಡವಾಯಿನ ಚಿತ್ತದಿಂದ ಮಂತ್ರ ಹಾಕೊಂಡು ಬಹುಶಃ ಎರಡು ಕ್ಷೇತ್ರದ ಅಪ್ಪ ಕಟ್ಟಿದ್ದವಲ್ಲ ಎಂಕಲ ಕ್ಷೇತ್ರದ ಪುಸ್ತಕ ವಿತರಣೆ ನಡಪು ಇಂಕಲ ಮಹಾಲಕ್ಷ್ಮಿ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟೆಡ್ ಒಂದು ಕಾರಾಡು 2 ಸಾರಾಡು ಬುಕ್ ಪಟ್ಟಿರೋ ಸಂಬಂಧ ಇನ್ನು ಹೆಚ್ಚು ಕಡಿಮೆ 10 ಲಕ್ಷ ರೂಪಾಯಿ. ಈ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕು ಮಾವಿನಕಟ್ಟೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆಯ 90 ವಿದ್ಯಾರ್ಥಿಗಳಿಗೆ ಉಚಿತ ಲೇಖನ ಪುಸ್ತಕ ವಿತರಿಸಲಾಯಿತು. ಶ್ರೀ ಕ್ಷೇತ್ರ ಬಾಚಕೆರೆಯ ಧರ್ಮದರ್ಶಿ ದೇಜಪ್ಪ ಬಾಚಕೆರೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವರ ದಯೆ ಹಾಗೂ ಕಲಾಭಿಮಾನಿಗಳ ಸಹಕಾರದಿಂದ ಮೇಳ 6 ವರ್ಷಗಳ ತಿರುಗಾಟವನ್ನು ಯಶಸ್ವಿಯಾಗಿ ಪೂರೈಸಿದ್ದು ಮುಂದಕ್ಕೂ ಸಹಕಾರ ನೀಡಬೇಕಾಗಿದೆ. ದೈವ ದೇವರ ಅನುಗ್ರಹದಿಂದ ಮೇಳ ಸ್ಥಾಪನೆ, ದೇವಸ್ಥಾನ ನಿರ್ಮಾಣದ ಯೋಗ ಒದಗಿದೆ. ಇದರ ಪುಣ್ಯ ಫಲ ಸರ್ವರಿಗೂ ಲಭಿಸುವಂತಾಗಲಿ ಎಂದು ಹೇಳಿದರು. ಈ ಸಮಯ ಸಂದರ್ಭ ಚಿತ್ರ ಆ ಯೋಗ ಚಿತ್ರ ಹೇಳ್ಬಿಡ್ತದೆ ದಾನ್ನಾವಿನ ನಮ್ಮನೆಗ ಈ ಬಾಚಕೆರೆಗೆ ಒಂದು ನೀರು ಬರ್ಪಣ ಚಿತ್ರ ಯೋಗ ಚಿತ್ರ ಈ ಗ್ರಾಮದೇವಿಯರ ಅಪ್ಪ ದುರ್ಗಾ ಪರಮೇಶ್ವರಿ ಕೊಡ್ತಾರೆ ಪ್ರತಿಯೊಂದು ಸಂಸಾರಿಸಿ ಈ ಕಾಡು ಪ್ರದೇಶಗಳು ಅಪ್ಪೇಣ ಉಲ್ಲಾಸದಿಂದ ಗುಡಿ ನಿರ್ಮಾಣ ಮಾಡ್ತದೆ. ಈತ ಹಲವಾರು ವರ್ಷ ಬರ್ತದೆ. ನ್ಯಾಯವಾದಿ ಪ್ರಸಾದ್ ಕುಮಾರ್ ಪಿ, ಯಕ್ಷಗಾನ ಕಲಾವಿದ ಸದಾಶಿವ ಆಳ್ವ ತಲಪಾಡಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮೋಹನ್ ಗೌಡ ಇಡಿಯಟ್ಕ ಬರೆಂಗಳಗುತ್ತು, ಬಾಚಕೆರೆ ಮೇಳದ ವ್ಯವಸ್ಥಾಪಕ ಪ್ರಶಾಂತ್ ಸಿಕೆ, ಯಕ್ಷಗಾನ ಕಲಾವಿದ ಸರಪಾಡಿ ಅಶೋಕ್ ಶೆಟ್ಟಿ, ಮಾವಿನಕಟ್ಟೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಕುಂಡೇವು, ಮಾವಿನಕಟ್ಟೆ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಕಸ್ತೂರಿ, ಪ್ರಮುಖರಾದ ಚಂದ್ರಹಾಸ್ ಶೆಟ್ಟಿ ಹೊಳರಗುತ್ತು, ಪುರುಷೋತ್ತಮ ಮೊಗರು ಮಜಲು, ಶಶಿಧರ ಬಾಚಕೆರೆ, ನ್ಯಾಯವಾದಿ ಸುಂದರ ಬಾಚಕೆರೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಶಾಂತ್ ಸಿಕೆ ಸ್ವಾಗತಿಸಿ ಪ್ರಸ್ತಾವಿಸಿದ್ರು. ನಿರಂಜನ ಬಾಚಕೆರೆ ವಂದಿಸಿದ್ರು. ನ್ಯಾಯವಾದಿ ದೀಪಕ್ ಪೆರಾಜೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶ್ರೀ ಕ್ಷೇತ್ರದಲ್ಲಿ ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ, ಪತನಾಚಿಯ ಕೊನೆಯ ಸೇವಾ ಬಯಲಾಟ, ತುಳು ಯಕ್ಷಗಾನ, ಶ್ರೀನಿವಾಸ ಕಲ್ಯಾಣ ಸೇವೆಯೂ ನಡೆಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.